ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಇಸ್ರೇಲ್ ಹಮಾಸ್ ತಾತ್ಕಾಲಿಕ ಕದನ ವಿರಾಮ ಅಂತ್ಯ, ಗಾಜಾದಲ್ಲಿ ಘರ್ಷಣೆ ಪ್ರಾರಂಭ. ಕೇಂದ್ರ ಯೋಜನೆಗಳು ಸರ್ವವ್ಯಾಪಿ ಹಾಗೂ ಸರ್ವಸ್ಪರ್ಶಿ, ಕೆ ಶ್ರೀಕಾಂತ್. ನಾಪತ್ತೆಯಾಗಿದ್ದ ಭಾರತೀಯ ವಿದ್ಯಾರ್ಥಿ ಲಂಡನ್ ನದಿಯಲ್ಲಿ ಶವವಾಗಿ ಪತ್ತೆ. ಕಾಸರಗೋಡು, ಬಾಲಕಿ ಮತ್ತು ಆಕೆಯ ಇಬ್ಬರು ಸಹೋದರರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ, ಆರೋಪಿಗೆ ಸಜೆ. ಸಿಬಿಎಸ್ಇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯುವರಾಜ್ ಕುಂದರ್ಗೆ 2 ಚಿನ್ನ. ಪೆರ್ಲಾ ಜಿಲ್ಲಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ಬಜಕೂಡ್ಲಿನ ಪ್ರತಿಭೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ತಾತ್ಕಾಲಿಕ ಕದನ ವಿರಾಮವು ಕೊನೆಗೊಂಡಿದ್ದು, ಇದೀಗ ಮತ್ತೆ ಗಾಜಾದಲ್ಲಿ ಘರ್ಷಣೆಗಳು ಪ್ರಾರಂಭವಾಗಿದೆ. ಕೇಂದ್ರದ ಯೋಜನೆಗಳು ಸರ್ವವ್ಯಾಪಿ ಹಾಗೂ ಸರ್ವಸ್ಪರ್ಶಿಯಾಗಿದೆ. ಎಲ್ಲ ಯೋಜನೆಗಳು ದೇಶದ ಪ್ರತಿ ನಾಗರಿಕರಿಗೂ ಫಲಾನುಭವಿಗಳು, ಅದರಲ್ಲಿ ಮತೀಯ ಓಲೈಕೆ, ತಾರತಮ್ಯವಿಲ್ಲ. ಭ್ರಷ್ಟಾಚಾರ ರಹಿತ ಪಾರದರ್ಶಕ ಯೋಜನೆಗಳ ಮೋದಿಜಿಯನ್ನು ಮತ್ತೆ ದೇಶದ ಪ್ರಧಾನಿಯಾಗಲು ಇರುವ ಮಾನ್ಯತೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ನ್ಯಾಯವಾದಿ ಕೆ ಶ್ರೀಕಾಂತ್ ಹೇಳಿದರು. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ 36 ವರ್ಷದ ಇಸ್ರೇಲ್ ಮಹಿಳೆಯೊಬ್ಬರು ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದು, ಕೊಲೆ ಶಂಕೆ ವ್ಯಕ್ತವಾಗಿದೆ. ಮಹಿಳೆಯ ಸಂಗಾತಿಯಾಗಿದ್ದ ಯೋಗ ಶಿಕ್ಷಕನಾಗಿರುವ 70 ವರ್ಷದ ಯೋಗ ಆಚಾರ್ಯ ಎಂಬಾತನ ಮೇಲೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕಳೆದ ತಿಂಗಳು ಯುಕೆಯಲ್ಲಿ ನಾಪತ್ತೆಯಾಗಿದ್ದ ಭಾರತೀಯ ವಿದ್ಯಾರ್ಥಿ ಲಂಡನ್ನ ಥೇಮ್ಸ್ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಮೃತಪಟ್ಟವರು ಮಿತ್ ಕುಮಾರ್ ಪಟೇಲ್ ಎಂದು ಗುರುತಿಸಲಾಗಿದೆ. ಸೆಪ್ಟೆಂಬರ್ 19, 2023ರಂದು ಉನ್ನತ ವ್ಯಾಸಂಗಕ್ಕಾಗಿ ಯುಕೆಗೆ ತೆರಳಿದ್ದರು. ನವೆಂಬರ್ 17ರಂದು ನಾಪತ್ತೆಯಾಗಿದ್ದರು. ನವೆಂಬರ್ 21ರಂದು ಪೂರ್ವ ಲಂಡನ್ನ ಕ್ಯಾನರಿ ವರ್ಫ್ ಪ್ರದೇಶದ ಬಳಿ ಥೇಮ್ಸ್ ನದಿಯಲ್ಲಿ ಅವರ ದೇಹವನ್ನು ಮೆಟ್ರೋಪಾಲಿಟನ್ ಪೊಲೀಸರು ಪತ್ತೆ ಹಚ್ಚಿದ್ದರು. ಅಲ್ಲದೆ ಈ ಸಾವು ಅನುಮಾನಾಸ್ಪದ ಎಂದು ಮೆಟ್ರೋಪಾಲಿಟನ್ ಪೊಲೀಸರು ತಿಳಿಸಿದ್ದಾರೆ. ಕೋಳಿ ಸಾಗಾಟದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಉರುಳಿ ಬಿದ್ದ ಘಟನೆ ವಿಟ್ಲ ಸಾಳೆತ್ತೂರು ರಸ್ತೆಯ ರಾದುಕಟ್ಟೆ ಎಂಬಲ್ಲಿ ಇಂದು ನಡೆದಿದೆ. ವಿಟ್ಲ ಕಡೆಯಿಂದ ಸಾಳೆತ್ತೂರಿನತ್ತ ತೆರಳುತ್ತಿದ್ದ ಕೋಳಿ ಸಾಗಾಟದ ಈ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಅಡ್ಡವಾಗಿ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಚಾಲಕ ಸಹಿತ ಮತ್ತೋರ್ವ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆ ಆರಂಭಗೊಳ್ಳಬೇಕಾದ ದಿನದಂದು ಆರೋಪಿ ಅಡೂರು ಮಲ್ಲಂಪಾರೆಯ ದಿನೇಶನ್ ಯಾನೆ ಗಣೇಶನ್ ಚಾಮೆಕೊಚ್ಚಿ ಅರಣ್ಯದಲ್ಲಿ ನೇಣು ಬಿಗಿದು ಸಾವಿಗೀಡಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಅಡೂರು ಪೊಲೀಸರು 2022ರಲ್ಲಿ ದಾಖಲಿಸಿಕೊಂಡ ಪೋಕ್ಸೋ ಪ್ರಕರಣದಲ್ಲಿ ಗಣೇಶನ್ ಆರೋಪಿಯಾಗಿದ್ದರು. ಪ್ರಕರಣದಲ್ಲಿ ಸೆರೆಗೀಡಾಗಿ ರಿಮಾಂಡ್ನಲ್ಲಿದ್ದ ಇವರು ಇತ್ತೀಚೆಗೆ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದರು. ಈ ಪ್ರಕರಣದ ವಿಚಾರಣೆ ಕಾಸರಗೋಡು ಪೋಕ್ಸೋ ನ್ಯಾಯಾಲಯದಲ್ಲಿ ನಿನ್ನೆ ನಡೆಯಬೇಕಿತ್ತು. ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿ ಮನೆಯಿಂದ ಹೊರಟ ಇವರು ಅಲ್ಲಿನ ಪಂಚಾಯತ್ ಸದಸ್ಯನಿಗೆ ಸಂದೇಶ ಕಳುಹಿಸಿ ಬಳಿಕ ಸಾವಿಗೀಡಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕನೊಬ್ಬ ಕಳ್ಳ ಸಾಗಣೆ ಮಾಡುತ್ತಿದ್ದ 35 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಿರ್ಮಾಣ ಹಂತದ ವಸತಿ ಸಮುಚ್ಚಯದಲ್ಲಿ ಫ್ಲಾಟ್ ನೀಡುವುದಾಗಿ ಹೇಳಿ ಬರೋಬ್ಬರಿ 30 ಲಕ್ಷ ರೂಪಾಯಿ ವಂಚಿಸಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಜಪ್ಪು ಶಾದಿ ಮಹಲ್ ಬಳಿಯ ನೂತನವಾಗಿ ತಲೆ ಎತ್ತುತ್ತಿರುವ ವಸತಿ ಸಮುಚ್ಚಯದಲ್ಲಿ
ಫ್ಲಾಟ್ ಹೇಳಿ ಪಾಲಕ್ಕಾಡ್ ಮೂಲದ ದಂಪತಿಗಳಿಗೆ ಮೋಸ ಮಾಡಿದ್ದಾರೆ. ಪಾಲಕ್ಕಾಡ್ ಜಿಲ್ಲೆ ಚೆರ್ಪಲ್ ನಿವಾಸಿ ರುಕಿಯಾಬಿ ಮೂಡಂಬೈಲ್ ಮತ್ತು ಮೊಹಮ್ಮದ್ ಆಲಿ 30 ಲಕ್ಷ ರೂಪಾಯಿ ಹಣ ಕಳೆದುಕೊಂಡವರು. ಈ ಕುರಿತಂತೆ ಪಾಂಡೇಶ್ವರ ಠಾಣೆಗೆ ದೂರು ನೀಡಿದ್ದಾರೆ. ಹೋಟೆಲ್ಗೆ ನುಗ್ಗಿ ಮಾಲಕನ ಪತ್ನಿಗೆ ಕೊಲೆ ಬೆದರಿಕೆ ಒಡ್ಡಿ ಹಾಗೂ ಮಾನಹಾನಿಗೆ ಯತ್ನಿಸಿದ ಪ್ರಕರಣದ ಆರೋಪಿ ಎಡನೀರು ಕೆಮ್ಮಂಗಯದ ಶಿವಪ್ರಸಾದ್ ಎಂಬಾತನಿಗೆ ಶಿಕ್ಷೆ ವಿಧಿಸಿ ಕಾಸರಗೋಡು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಐಪಿಸಿಯ ವಿವಿಧ ಸೆಕ್ಷನ್ಗಳಲ್ಲಾಗಿ ಒಟ್ಟು 4.5 ವರ್ಷ ಸಜೆ ಮತ್ತು 35,000 ರೂಪಾಯಿ ಜುಲ್ಮಾನೆ ಹಾಗೂ 25,000 ರೂಪಾಯಿ ನಷ್ಟ ಪರಿಹಾರ ಪಾವತಿಸುವಂತೆ ನಿರ್ದೇಶಿಸಿ ವಿಧಿ ನೀಡಿದೆ. ಕ್ರಿಸ್ಮಸ್ ಹಬ್ಬದ ಸಲುವಾಗಿ ನೀಲಿ ಮತ್ತು ಬಿಳಿ ಬಣ್ಣದ ರೇಷನ್ ಕಾರ್ಡ್ಗಳಿಗೆ ಸ್ಪೆಷಲ್ ಅಕ್ಕಿ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇದರಂತೆ ನೀಲಿ ಬಣ್ಣದ ರೇಷನ್ ಕಾರ್ಡ್ನ ಪ್ರತಿ ಸದಸ್ಯರಿಗೆ ತಲಾ 2 ಕಿಲೋ ಅಕ್ಕಿಯನ್ನು 4 ರೂಪಾಯಿ ದರದಲ್ಲೂ 10 ರೂಪಾಯಿ 90 ರೂಪಾಯಿ ದರದಲ್ಲಿ 3 ಕಿಲೋ ಅಕ್ಕಿ ವಿತರಿಸಲಾಗುವುದು. ಇದೇ ರೀತಿ ಬಿಳಿ ಕಾರ್ಡುದಾರರಿಗೆ ಕಿಲೋಗೆ 10 ರೂಪಾಯಿ 90 ರೂಪಾಯಿ ದರದಲ್ಲಿ ತಲಾ 6 ಕಿಲೋದಂತೆ ಅಕ್ಕಿ ವಿತರಿಸಲಾಗುವುದೆಂದು ನಾಗರಿಕ ಸರಬರಾಜು ಇಲಾಖೆ ಸಚಿವ ಜೆಆರ್ ಅನಿಲ್ ತಿಳಿಸಿದ್ದಾರೆ. ಏಳು ವರ್ಷದ ಬಾಲಕಿ ಹಾಗೂ ಪ್ರಾಯಪೂರ್ತಿಯಾಗದ ಆಕೆಯ ಇಬ್ಬರು ಸಹೋದರರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದ ಆರೋಪಿ ಬಳ್ಳಾಲ್ ಅರಿഞ്ഞಾಲ್ನ ಟಿಜಿ ಸುದೀಶ್ ಅಲಿಯಾಸ್ ಪಪ್ಪುಗೆ ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ. ಮುಸ್ಲಿಂ ಯೂತ್ ಲೀಗ್ ಜಿಲ್ಲಾ ನಡೆಸಿದ ಯೂತ್ ಮಾರ್ಚ್ ಮಂಜೇಶ್ವರ ಮಂಡಲದಲ್ಲಿ ಪರ್ಯಟನೆ ಪೂರ್ತಿಗೊಳಿಸಿ ಉಪ್ಪಳದಲ್ಲಿ ಸಮಾಪ್ತಿಯಾಯಿತು. ಉಪ್ಪಳದಲ್ಲಿ ನಡೆದ ಸಾರ್ವಜನಿಕ ಸಮ್ಮೇಳನವನ್ನು ಮುಸ್ಲಿಂ ಲೀಗ್ ರಾಜ್ಯ ಕಾರ್ಯದರ್ಶಿ ಕೆಎಂ ಶಾಜಿ ಉದ್ಘಾಟಿಸಿದರು. ಯೂತ್ ಲೀಗ್ ಜಿಲ್ಲಾ ಅಧ್ಯಕ್ಷ ಅಸೀಸ್ ಕಳತ್ತೂರು ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಆಸಿಫ್ ಸ್ವಾಗತಿಸಿದರು. ಮುಖಂಡರಾದ ಪಿಕೆ ಫಿರೋಜ್, ಟಿಪಿ ಅಶ್ರಫ್ ಆಲಿ, ಸಿಟಿ ಮೊಹಮ್ಮದ್ ಅಲಿ ಮೊದಲಾದವರು ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಕುಳೂರು ಬೀಡಿನಲ್ಲಿ ನಿನ್ನೆ ದೇವರ ಕಂಬಳ ಅಥವಾ ಪೂಕೇರೆ ಕಂಬಳ ಜರುಗಿತು. ಪ್ರಧಾನ ಶಕ್ತಿ ಧೂಮಾವತಿ ಆರಾಧನೆ ನಡೆಸುತ್ತಿರುವ ಈ ಬೀಡು ಕುಳೂರಿನ ಮುಖ್ಯ ಮನೆಯಾಗಿದೆ. ಹಿಂದಿನ ಎಲ್ಲಾ ಆಚರಣೆಗಳನ್ನು ಅದೇ ರೀತಿ ಹಲವು ಶತಕಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಇಲ್ಲಿ ಊರವರ ಸಹಕಾರ ಸಹಭಾಗಿತ್ವದಿಂದ ಬಹಳ ವಿಜೃಂಭಣೆಯಿಂದ ಉತ್ಸವ ನೇಮ ಕಂಬಳ ಜರುಗುತ್ತಿದೆ. ಈ ದೈವಸ್ಥಾನದ ಪದ್ಧತಿ ಎಂಜಿನ ಪಂಡ ಸುರು ಕೊಂಜಿ ಪರ್ಬ ಆಪಣು ಐದು ಕೈನಿ ಪೂಕರೆ ಪಾಡ್ದು ಕಂಬಳ ಕೋರ್ದು ಪೂಕರೆ ಪಾಡೋಣ ಒಂಜಿ ವ್ಯವಸ್ಥೆ ಅಂಚೆ ನೀನು ಯಾವ ವ್ಯವಸ್ಥೆ ಆತನ ನಾನು ಎಲ್ಲೇ ಭಂಡಾರ ಜಾಲದ ತಗೊಂಡು ಪೇರೆ ಉದರ್ ಒಂಜಿ ನೇಮ ಅದ ಅವು ಎಲ್ಲ ಅಂಜಿ ನೇಮ ಆಪಂಡು. ನೆಕ್ಸ್ಟ್ ಜನವರಿ 7ಕ್ಕೆ ಭಂಡಾರ ಜತ್ತು ಹೆಣ್ಮಗು ಒಂಜಿ ನೇಮ ಉಂಡು. ಪ್ಲಸ್ ಬೊಕ್ಕ ಏಪ್ರಿಲ್ ಮೇಟ್ ಕೊನೆಯ ನೇಮ ಅವು ದೈವಸ್ಥಾನ ನಡಪಣವು ಸಾಧಾರಣ ಇತ್ತೆ ಕುಳೂರು ಬೀಡು ದಾಸಣ್ಣಾಳವರ ನೇತೃತ್ವಡು ನಡಪಣ ಅಂಚನೆ ಗ್ರಾಮಸ್ಥರು ಮಾತ್ರ ಸೇರಿದು ಭಾರಿ ವಿಜೃಂಭಣೆ ನಡಪಂಡು. ಅಂಚನೆ ಈ ಪರ್ವಗಳು ಪುರ ನಿಗದಿತ ಸಮಯ ಪುರ ಒಂದು 4 ದಿಪಣ್ ಪೇರು ಅಂಚನೆ ನಡೆದೊಂದುಂಡು. ಅಂಚನೆ ಇಂದು ಪ್ರಧಾನವಾಗಿ ನಾವು ಮುಲ್ಪ ಪಂಡ ಇತ್ತ ಇನಿತವು ಪಂಡ ಅರಸಂಕಲೇರು ದೈವವು ಅಂಚನೆ ಧೂಮಾವತಿನ ಒಂಜಿ ನತ ನಡಪಣವು ಒಂದು ವರ್ಷಂ ಪ್ರತಿ ನಡಪಣದ ಇನಿತ ದಿನಟ್ಟು ನಡಪಂಡು. ಬೇತೆ ಬೇತೆ ಕ್ರಮ ತಾಲೂಕು ಮಟ್ಟದ ಶಾಲಾ ಕ್ರಿಕೆಟ್ ಪಂದ್ಯಾಟದಲ್ಲಿ ಮಂಜೇಶ್ವರ ತಂಡದ ವಿರುದ್ಧ ನಡೆದ ರೋಚಕ ಹಣಾಹಣಿಯಲ್ಲಿ
ಪೆರ್ಲ ಶ್ರೀ ಸತ್ಯನಾರಾಯಣ ಪ್ರೌಢಶಾಲಾ ತಂಡ ಜೇಬೇರಿ ಬಾರಿಸಿದೆ. ಫೈನಲ್ ಪಂದ್ಯಾಟದಲ್ಲಿ ಬೌಲಿಂಗ್ ನಡೆಸಿ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಅಂಕಿತ್ ಬಜಕೂಡ್ಲು ಜಿಲ್ಲಾ ಮಟ್ಟದ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ಸಿಬಿಎಸ್ಇ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2023-24ರಲ್ಲಿ ಸೈಂಟ್ ಅಲೋಷಿಯಸ್ ಗೊಂಜಾಗ ಸ್ಕೂಲ್ನಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿರುವ ಯುವರಾಜ್ ಡಿ ಕುಂದಾರ್ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಕಲಬುರಗಿಯಲ್ಲಿ ನಡೆಯುತ್ತಿರುವ US $25,000 ಮೊತ್ತದ ITF ಕಲಬುರಗಿ ಓಪನ್ 23 ಪುರುಷರ ಪಂದ್ಯಾವಳಿ ಫೈನಲ್ ಹಂತಕ್ಕೆ ಭಾರತದ ರಾಮ್ಕುಮಾರ್ ರಾಮನಾಥನ್ ಪ್ರವೇಶಿಸಿದ್ದಾರೆ. ಶನಿವಾರ ನಡೆದ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಅವರು ಜಪಾನ್ನ ಟಗೋಚಿ ರೋಟರೋ ಅವರನ್ನು 6-2, 6-1 ಸೆಟ್ನಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿದರು. ಕೆಲಸ ಯಾವುದಾದರೇನು, ದುಡಿತೀನಿ ಅನ್ನೋ ಹಠ ಎಲ್ಲಕ್ಕಿಂತ ಮುಖ್ಯ. ಅಂತಹ ಸ್ಫೂರ್ತಿದಾಯಕ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ಅಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.